ಜನರಲ್ಲಿ ಹಾಗೂ ನಗರಸಭಾ ಕೌನ್ಸಿಲರ್ಗಳಲ್ಲಿ ಭಾರೀ ಕುತೂಹಲ ಸೃಷ್ಟಿಸಿದ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅತಂತ್ರ ಸ್ಥಿತಿ ನಿರ್ಮಾಣವಾಗಿದ್ದ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಹುದ್ದೆಗೆ ಕಾಂಗ್ರೆಸ್ನಿಂದ ಚಿತ್ರ, ಬಿಜೆಪಿಯಿಂದ ರೇಷ್ಮಾ, ಎಸ್ಡಿಪಿಐಯಿಂದ ಜರೀನಾ ಕಣಕ್ಕಿಳಿದಿದ್ರು. ಇದರಲ್ಲಿ ಚಿತ್ರ ಅವರಿಗೆ 15, ಬಿಜೆಪಿಯ ರೇಷ್ಮಾ ಅವರಿಗೆ 10, ಎಸ್ಡಿಪಿಐಯ ಜರೀನಾ ಅವರಿಗೆ 6 ಮತಗಳು ಲಭಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಚಿತ್ರ ಅಧ್ಯಕ್ಷೆಯಾಗಿ ಆಯ್ಕೆಯಾದರು. ಬಿಜೆಪಿ ಜೆಡಿಎಸ್ ಜೊತೆ ಒಪ್ಪಂದ ಮಾಡಿಕೊಂಡು ಕಣಕ್ಕಿಳಿದಿತ್ತು. ಎಸ್ಡಿಪಿಐ ಅಭ್ಯರ್ಥಿಗೆ ಎಸ್ಡಿಪಿಐ ಕೌನ್ಸಿಲರ್ಗಳ ಮತ ಮಾತ್ರ ಲಭಿಸಿದೆ. 6 ಸ್ಥಾನಗಳನ್ನು ಹೊಂದಿರುವ ಬಿಜೆಪಿ 10 ಮತ ಮಾತ್ರ ಗಳಿಸಲು ಶಕ್ತವಾಯಿತು. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಅಯೂಬ್ ಮಂಚಿಲಾ, ಜೆಡಿಎಸ್ನಿಂದ ಜಬ್ಬಾರ್, ಎಸ್ಡಿಪಿಐನಿಂದ ರಮೀಸ್ ಕಣಕ್ಕಿಳಿದಿದ್ರು. ಇದರಲ್ಲಿ ಕಾಂಗ್ರೆಸ್ನ ಅಯೂಬ್ ಮಂಚಿಲಾ ಅವರಿಗೆ 14, ಜೆಡಿಎಸ್ನ ಜಬ್ಬಾರ್ ಅವರಿಗೆ 11 ಮತ್ತು ಎಸ್ಡಿಪಿಐನ ರಮೀಸ್ ಅವರಿಗೆ 6 ಮತಗಳು ದೊರೆಯಿತು. ಕಾಂಗ್ರೆಸ್ ಅಭ್ಯರ್ಥಿ ಅಯೂಬ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು.